ಮಂಗಳೂರಿನ ಕನ್ನಕುಟೆ ಗೆಳೆಯರ ಬಳಗ ಹಾಗೂ ಮಹಿಳಾ ಮಂಡಳಿ ರಿಜಿಸ್ಟರ್ಡ್ ಇದರ 25ನೇ ವಾರ್ಷಿಕೋತ್ಸವ ಹಾಗೂ 23ನೇ ವರ್ಷದ ವಿದ್ಯಾನಿಧಿಯ ಸಹಾಯಾರ್ಥ ನೂತನ ಕಟ್ಟಡದ ಉದ್ಘಾಟನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕನ್ನಗುಡ್ಡೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಕನ್ನಗುಡ್ಡೆ ಗೆಳೆಯರ ಬಳಗ ಹಾಗೂ ಮಹಿಳಾ ಮಂಡಳಿ ರಿಜಿಸ್ಟರ್ಡ್ ಇದರ 25ನೇ ವಾರ್ಷಿಕೋತ್ಸವ ಸಂಭ್ರಮ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಪ್ರಯುಕ್ತ 23ನೇ ವರ್ಷದ ವಿದ್ಯಾನಿಧಿಯ ಸಹಾಯಾರ್ಥ ನೂತನ ಕಟ್ಟಡದ ಉದ್ಘಾಟನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗರೋಡಿ ಶ್ರೀ ವೆಂಕಟೇಶ್ ಐತಾಳ್ ಇವರ ನೇತೃತ್ವದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ನೆರವೇರಿತು. ನೂತನ ಕಟ್ಟಡದ ಉದ್ಘಾಟನೆಯನ್ನು ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ನೆರವೇರಿಸಿದರು. ಇನ್ನು ಸಭಾ ಕಾರ್ಯಕ್ರಮವನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿತ್ತು. ಇದೇ ವೇಳೆ ಗಣ್ಯರು ವಿದ್ಯಾನಿಧಿಯ ಸಹಾಯಾರ್ಥ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಕಾರ್ಪೊರೇಟರ್ ಮೋಹನ್ ಪಡೀಲ್, ಪ್ರಚಾರವಿಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿಸಿರುವ ಸಂಘಟನೆ ಆಗಿದೆ. ಬಡವರ ಕಣ್ಣೊರೆಸುವ ಕೆಲಸ ಈ ಸಂಘಟನೆ ಮಾಡುತ್ತಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿದ್ಯಾನಿಧಿ ಆಡು ಅಂಚನೆ ಆರೋಗ್ಯದ ಬಗ್ಗೆ ಆಡು ಮಾತಾ ವಿಷಯಡ್ಲ ಈ ಗೆಳೆಯರ ಬಳಗ ಕನ್ನಗುಡ್ಡದ ಅಕ್ಕಲು ಬೋಡ್ತಿನಾತ್ ಕೆಲಸ ಮಾಡ್ತಿದ್ದೀರಿ. ಆಂಡ ಅಕ್ಕಲು ಎಂಕ್ಲೆ ಪ್ರಶಸ್ತಿ ಕೊಡು ಬಂದು ಏರಡದ ಪೋದು ಕೇಂದ್ರಿಜೇರು ಆಂಡ ಅಕ್ಲೆಗೆ ನಿಜವಾದ ಪ್ರಶಸ್ತಿ ಕೊಡ್ತೇರು. ಅವು ಏರೆಗ್ಲ ಗೊತ್ತುಜ್ಜಿ ನಂಗೆ ಅಕ್ಲೆಗ್ಲ ಗೊತ್ತುಜ್ಜಿ ಒಂದು ಓ ಪ್ರಶಸ್ತಿ ಪನ್ನ ಅಕ್ಕಲು ಮಲ್ತಿನ ಅಂಚಿನ ಪಾಪದಕ್ಕಲ್ನ ಸೇವೆಗೆ ದೇವರು ಶಕ್ತಿ ಕೊಡ್ದು ನನ್ನ ಮಿತ್ತಗ್ಲ ಆ ಪಾಪದಕ್ಕಲ್ನ ಸೇವೆ ಮಲ್ಪಂಚಿನ ಒಂಜಿ ಭಾಗ್ಯ ಆ ದೇವರು ಒದಗಾದಿರು ಐದು ಮಿತ್ತದ ಪ್ರಶಸ್ತಿ ಓವುಲಚ್ ನಂಗೆ ನಿಜಾದ ಪ್ರಶಸ್ತಿ ಮುಖ್ಯತ್ತೆ ನಂಗೆ ಜನಕಲ್ನ ಸೇವೆ ಮುಖ್ಯ. ಅವಲ ಬಜಿ ಪಾಪದಕ್ಕಲ್ನ ಸೇವೆ ಮಲ್ತಂಡ ಅವು ಐತಾತ್ಮಲ್ಲ ಆಶೀರ್ವಾದ ದೇವರ ಆಶೀರ್ವಾದ ಓವುಲೈಚ್. ತದಬಳಿಕ ಮಾತನಾಡಿದ ಕಾರ್ಪೊರೇಟರ್ ಚಂದ್ರವತಿ, ಕನ್ನಗುಡ್ಡೆ ಗೆಳೆಯರ ಬಳಗ ಹಾಗೂ ಮಹಿಳಾ ಮಂಡಳಿ ಸಮಾಜಮುಖಿ ಕೆಲಸ ಮಾಡ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದ್ರು. ಇತ್ತ ಪಂಡೇರು ರೋಡ್ ಮಲ್ಪನ ಪ್ರತಿಯೊಂದು ಅಭಿವೃದ್ಧಿ ದೃಷ್ಟಿ ಇಡ್ಲ ನಮ್ಮ ಶಾಸಕರು ದುಂಬುಲ್ಲೇರು ದಯಪಂಡ ಒಂಜಿ ಕೇಳಿದನ್ನು ಕೊಡುವ ಕಾಮಧೇನು ಪನ್ಪೇರಿಗಿತ್ತ ದಯಪಂಡ ಒಂಜಿ ವಿಷಯ ಎಲ್ಲ ಒಂಜಿ ಕಷ್ಟ ಪಂದು ಪೋಂಡ ಖಂಡಿತ ಆಪೂಜಿ ಪನ್ಪನೊಂಜಿ ನಮ್ಮ ಎಡ್ಡೆತನ ಉಪ್ಪುನಂಚಿನ ಎಮ್ಮೆಲೆ ನಮಕ್ ತಿಕ್ಕದೇರಿ ನಮ್ಮ ಊರು ಅಭಿವೃದ್ಧಿ ಮಲ್ಪರೆ ಅರೆಗೆ ನನಾತ ದೇವರ ಆರೋಗ್ಯ ಕೊರಡು ಪಂದಕ್ಕೆ ಏನೊಂದುಲ್ಲ ಅಂಚೆ ನಿನಿತ ಕಾರಣಕರ್ತೆಯರು ಉಲ್ಲೇರು ನಮ್ಮ ಗೆಳೆಯರ ಅಧ್ಯಕ್ಷರಾಗದಿಪ್ಪು ಮಹಿಳಾ ಮಂಡಲದ ಅಧ್ಯಕ್ಷರಾಗಿಪ್ಪು ಮಸ್ತ್ ಪ್ರಯತ್ನ ಬೈದೇರಿ ಇನಿ ಈ ಒಂಜಿ ಈತ ಸೋಕದಲ್ಲಿ ಸಾವಡುಂದಾಂಡ ಕಾರಣಕರ್ತೆಯರು ಬ್ಯಾಕ್ ಗ್ರೌಂಡ್ ಉಪ್ಪು ಇವರಿಗೆ ಖಂಡಿತ ಇದರು ಬರಂದೆ ಅಕ್ಕಲ ಒಂಜಿ ಪ್ರಯತ್ನ ಉಂಡು ಮಸ್ತ್ ಉಂಡು ನೆಟ್ಟು ನನಾತ್ ಈ ಒಂಜಿ ಗೆಳೆಯರ ಬಳಗ ಪ್ರತಿ ಒಂಜಿ ಬಡ ಕುಟುಂಬಗಳಾವಡು ಬತ್ತಿನಂಚಿನ ಕಷ್ಟ ಬಂದು ಬರ್ಪನಂಚಿನ ಪ್ರತಿಯೊಬ್ಬರು ಇಲ್ಲ ಈ ಒಂಜಿ ಗೆಳೆಯರ ಬಳಗ ಆಸರೆ ಆವಡು. ವಿಷನ್ ಕುಡ್ಲಾ ಟ್ರಸ್ಟ್ ಅಧ್ಯಕ್ಷ ಜಿತೇಂದ್ರ ರಾವ್ ಮಾತನಾಡಿ, ಸಂಘ ಸಂಸ್ಥೆ ಪ್ರಾರಂಭಿಸುವುದು ಸುಲಭ, ಆದರೆ ಮುಂದುವರಿಸಿಕೊಂಡು ಹೋಗುವುದು ತುಂಬಾ ಕಷ್ಟ. ಇದೀಗ ರಜತ ಮಹೋತ್ಸವದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಎಂದು ಅವರು ಹೇಳಿದರು. ಸಂಘಟನೆ ಪ್ರಾರಂಭಿಸಲಿಕ್ಕೆ ತುಂಬ ಸುಲಭದ ವಿಚಾರ, ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗೋದು ಸ್ವಲ್ಪ ಕಷ್ಟ ಸಾಧ್ಯ. ಆದರೆ ಅದನ್ನೆಲ್ಲ ಮೀರಿ ಈ ಗೆಳೆಯರ ಬಳಗ ಇವತ್ತು ರಜತ ಮಹೋತ್ಸವದ ಸಂದರ್ಭದಲ್ಲಿದ್ದಾರೆ. ಗೆಳೆಯರ ಬಳಗದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸರ್ವ ಸದಸ್ಯರಿಗೂ ಆ ಭಗವಂತ ಇನ್ನೂ ಶಕ್ತಿ ಕೊಡಲಿ, ಅವರಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯಲಿ ಹಾಗೂ ಶೈಕ್ಷಣಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿ ಎಂದು ಆ ದೇವರ ಹತ್ರ ಪ್ರಾರ್ಥಿಸುತ್ತಾ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ವಂದನೆಯನ್ನು ಹೇಳುತ್ತಾ ಈ ವೇಳೆ ಪಾಲಿಕೆ ಸದಸ್ಯೆ ರೂಪಶ್ರೀ,
ಅಳಪೆ ಶಕ್ತಿ ಕೇಂದ್ರ ಅಧ್ಯಕ್ಷರಾದ ಪ್ರವೀಣ್ ನಿಡೇಲ್, ಸುರೇಶ್ ಆಚಾರ್, ಶ್ರೀ ಕ್ಷೇತ್ರ ಚಿಲುಮೆ ಅಧ್ಯಕ್ಷರಾದ ವಿವೇಕ್ ಕೋಟ್ಯಾನ್ ಕಂಡೇವು, ಗರುಡಿ ಶ್ರೀ ದುರ್ಗಾ ಜ್ಯೋತಿಷ್ಯಾಲಯದ ವೆಂಕಟೇಶ್ ಐತಾಳ್, ಕೊಡಕಲ್ ವೈದ್ಯಸ್ಥಾನದ ಮೊಕ್ತೇಸರರಾದ ಚಂದ್ರಪ್ಪ ಸಪಲ್ಯ, ಸಮಾಜ ಸೇವಕರಾದ ಚಿತ್ತರಂಜನ್, ಶ್ರೀ ವೈದ್ಯನಾಥ ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷ ಅಶೋಕ್, ಕನ್ನಗುಟ್ಟೆ ಹಿಂದೂ ಸೇವಾ ಸಮಿತಿ ಅಧ್ಯಕ್ಷ ದೇವರಾಜ್, ಅಯ್ಯಪ್ಪ ಭಕ್ತ ಸಮಿತಿ ಅಧ್ಯಕ್ಷ ನವೀನ್ ಅಂಚನ್, ಗೆಳೆಯರ ಬಳಗ ರಿಜಿಸ್ಟರ್ಡ್ ಅಧ್ಯಕ್ಷ ಸುಲೋಚನಾ ದೇವದಾಸ್, ಗೆಳೆಯರ ಬಳಗ ಅಧ್ಯಕ್ಷ ರಘುವೀರ್ ಹಾಗೂ ಗೆಳೆಯರ ಬಳಗ ಹಾಗೂ ಮಹಿಳಾ ಮಂಡಳಿ ಸದಸ್ಯರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ, ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ. ಮಂಗಲ ಕೊಂಡ ಮಾಡಿ ನಗರಕ್ಕೆ ಮಂಗಲ ಕೊಂಡ ಚುಕ್ಕಿ ನಗರಕ್ಕೆ ನಗರ ಕಾಟಿ ಕುಮರ ನಗರ ಕಾಟಿ ಮಾನಿ ನಗರ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.